ಡಿಸೆಂಬರ್ 3 ವಿಶ್ವ ಅಂಗವಿಕಲರ ಬುದ್ಧಿಮಾಂದ್ಯರ ದಿನವಾಗಿ ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಬುದ್ಧಿಮಾಂದ್ಯರು, ವಿಕಲಚೇತಕರು ಸಮಾಜದಲ್ಲಿ ಅದೆಷ್ಟೋ ಮಂದಿ ನಮ್ಮೊಂದಿಗಿದ್ದಾರೆ. ಅಂತಹ ಒಂದಷ್ಟು ಮಂದಿಗೆ ಸರ್ಕಾರದಿಂದ ದಕ್ಕುವ ಸವಲತ್ತುಗಳು ಸಿಗುತ್ತಿವೆ. ಇನ್ನು ಕೆಲವರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಲಿ ಅದರ ತಿಳುವಳಿಕೆಯಾಗಲಿ ಇಲ್ಲ. ಮಂಗಳೂರಿನ ಆಸುಪಾಸಿನಲ್ಲಿರುವವರಿಗೆ ಈ ನಿಟ್ಟಿನಲ್ಲಿ ಎಲೆಮರೆಯ ಕಾಯಿಯಂತೆ ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ಅಂತಹ ವಿಕಲಚೇತಕರು, ಬುದ್ಧಿಮಾಂದ್ಯರು, ಅಂಗವಿಕಲರಿಗೆ ತಂದುಕೊಡುವ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ ಬಶೀರ್ ಚೊಕ್ಕಬೆಟ್ಟು. ಆ್ಯಕ್ಚುಲಿ ನಾನು ಮೊದಲು ಎಲ್ಲರ ಹಾಗೆ ನಾನು ಕೂಡ ಒಂದು ಬುದ್ಧಿಮಾಂದ್ಯ ವ್ಯಕ್ತಿ ಇರ್ಬೋದು ಅಥವಾ ಅಂಗವಿಕಲ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು, ಅವರನ್ನು ಕಂಡಾಗ ನಾನು ಅವರಿಗೆ ಕೀಟಲೆ ಮಾಡುತ್ತಾ ಅವರನ್ನು ಒಂದು ರೀತಿಯ ತಮಾಷೆ ರೂಪದಲ್ಲಿ ನೋಡೋದು. ಈಗ ಉದಾಹರಣೆಗೆ ನಾವೀಗ ಕೆಲವೊಂದು ಕಡೆ ನಗರದಲ್ಲಿ ಎಲ್ಲ ಒಂದು ಕಡೆ ನೋಡ್ಬೋದು, ಒಂದು ಅಂಗಡಿ ಬಾಗಿಲಿಗೆ ಯಾರಾದರೂ ಒಬ್ಬ ಅಂಗವಿಕಲ ವ್ಯಕ್ತಿ ಇರ್ಬೋದು ಅಥವಾ ಬುದ್ಧಿಮಾಂದ್ಯ ವ್ಯಕ್ತಿ ಬಂದಾಗ ಅವನಿಗೆ ಒಂದು ಸಣ್ಣ ಪುಟ್ಟ ಕಲ್ಲನ್ನು ಎಸೆಯೋದು, ಅವನಿಗೆ ಒಂದು ರೀತಿಯ ಒಂದು ಕೊಳೆತಂಥ ಟೊಮೆಟೊವನ್ನು ಎಸೆಯೋದು, ಅವನಿಗೆ ಯಾವುದೇ ಒಂದು ರೀತಿಯ ಒಂದು ತೊಂದರೆಯನ್ನು ಕೊಟ್ಟು ಅವನದಕ್ಕೆ ಪ್ರತಿಪಾದಿಸುವಾಗ ನಾವು ಒಂದು ರೀತಿಯಲ್ಲಿ ಖುಷಿ ಪಡುವಂಥದ್ದು. ಈ ರೀತಿಯಾಗಿ ನಾನು ನೋಡ್ತಾ ಇದ್ದೆ. ಇದು ಬರ್ತಾ ನಾನು ಅಲ್ಲಿಂದ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು, ನಾವು ಕೂಡ ಈ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಇದ್ದರೆ ಯಾಕೆ ನಮ್ಮನ್ನು ಕೂಡ ಈ ಥರ ಜನ ನೋಡುವುದಿಲ್ಲ, ಮತ್ತು ನಾವು ಇಂಥವ್ರ ಬಗ್ಗೆ ಯಾಕೆ ಒಂದು ಗಮನವನ್ನು ಹರಿಸಬಾರ್ದು ಅನ್ನೋ ಒಂದು ಉದ್ದೇಶ ನಂದು ತಾನಾಗಿ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಅದರಿಂದ ನಾನು ಆವತ್ತಿನಿಂದ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದು ನಾನು ಇವರ ಪರವಾಗಿ ಸ್ವಲ್ಪ ಫೀಲ್ಡಿಗೆ ಇಳಿಬೇಕು ಅಂತ ಆಯಿತು. ಅದರ ನಂತರ ನಾನು ಕೆಲವೊಂದು ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಅಲ್ಲಿ ನೋಡಿದಾಗ ಮುಖ್ಯವಾಗಿ ಕೆಲವೊಂದು ಉದಾಹರಣೆಗೆ ಅಂಗವಿಕಲರ ಸಂಘ ಇರ್ಬೋದು ಅಥವಾ ಅಂಗವಿಕಲರ ಶಾಲೆ ಇರ್ಬೋದು ಅಥವಾ ಅಂಗವಿಕಲರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಂಘ ಸಂಸ್ಥೆಗಳು, ವಸತಿಯುತ ಶಾಲೆ, ಇಂಥವು ಕೆಲವೊಂದು ಕಡೆ ಕಾರ್ಯಕ್ರಮವನ್ನೆಲ್ಲ ಮಾಡಿದಾಗ ಅಂಥ ಕಾರ್ಯಕ್ರಮಗಳೆಲ್ಲ ಹೋಗಿ ನಾನು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಕೆಲವೊಂದು ವ್ಯಕ್ತಿಗಳನ್ನು ನನಗೆ ಪರಿಚಯ ಆಯಿತು. ಅಲ್ಲಿ ನಾನು ಅವರ ಸೇರಿಕೊಂಡು ಬೆರೆತಾಗ ನನ್ನ ಜೀವನದಲ್ಲಿ ನಾನು ಕೂಡ ಇಂಥದ್ದನ್ನು ಅಳವಡಿಸಬೇಕು. ಯಾರೇ ಒಬ್ಬ ಬುದ್ಧಿಮಾಂದ್ಯ ಇರ್ಬೋದು ಅಥವಾ ಒಬ್ಬ ಅಂಗವಿಕಲ ವ್ಯಕ್ತಿ ಇರ್ಬೋದು, ಹೀಗೆ ಯಾರಾದರೂ ಒಬ್ಬ ಅಶಕ್ತನಾದಂಥ ಒಬ್ಬ ವ್ಯಕ್ತಿಗೆ ನನ್ನಿಂದ ಕೂಡ ಆಗುವಂಥ ಒಂದು ಸಹಾಯವನ್ನು ನೀಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಬಂತು. ಆವತ್ತಿನಿಂದ ನಾನಾಗಿಯೇ ಒಂದು ಬದಲಾವಣೆಯನ್ನು ಮಾಡಿಕೊಂಡು ಇವರ ಬೆನ್ನ ಹಿಂದೆ ಇಳಿದು ಇವತ್ತು ಇವರ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದಹಾಗೆ ಬಶೀರ್ ಚೊಕ್ಕಬೆಟ್ಟು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆ ಮಂಗಳೂರು ಇಲ್ಲಿ ಡಿ ದರ್ಜೆಯ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರವೃತ್ತಿಯಲ್ಲಿ ತನ್ನನ್ನು ತಾನು ಸಮಾಜಕ್ಕೆ ಮುಡಿಪಾಗಿ ಇಟ್ಟಿದ್ದಾರೆ. ಇವರ ಈ ಕೆಲಸವನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆಯಾದರೂ ಇನ್ನಷ್ಟು ಸೇವೆಯನ್ನ ಅಗತ್ಯವುಳ್ಳವರಿಗೆ ಮಾಡಬೇಕು ಎಂಬುದು ಇವರ ತುಡಿತ ಹಾಗೂ ಮಿಡಿತ. ನಾನು ಮುಖ್ಯವಾಗಿ ಹೇಳುವುದೇನೆಂದರೆ, ನಾನು ಇವತ್ತು ಒಬ್ಬ ನಿಜವಾಗಿಯೂ ಸರ್ಕಾರಿ ನೌಕರ. ನಾನೊಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದು ನನ್ನ ವೃತ್ತಿ ಜೀವನ. ಆದರೆ ನಾನು ಪ್ರವೃತ್ತಿಯಲ್ಲಿ ನನ್ನ ಪರಿಸರದ ಆದ್ಯಂತವಿರುವಂತಹ, ಅದು ನನ್ನ ಸುತ್ತಮುತ್ತಲಿನ ಮನೆಯವರಿರ್ಬೋದು ಅಥವಾ ಅಕ್ಕಪಕ್ಕದ ಊರಿನವರಿರ್ಬೋದು, ಅಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡ ತಕ್ಷಣ ಅವರ ಬಗ್ಗೆ ವಿಶೇಷವಾಗಿ ಗಮನವನ್ನು ಹರಿಸಿ ಅವರಿಗೆ ಏನು ಕುಂದುಕೊರತೆ ಇದೆ, ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗಬಹುದು ಅಂಥದ್ದನ್ನೆಲ್ಲ ಆಲೋಚನೆ ಮಾಡಿ ಅವರಿಗೆ ಆಗುವಂತಹ ಸಹಾಯವನ್ನು ಮಾಡಲಿಕ್ಕೆ ನಾನು ಫೀಲ್ಡ್ಗೆ ಇಳಿದು ನಾನು ಅವರ ಬಗ್ಗೆ ಒಂದು ರೀತಿಯ ಕಾರ್ಯಕ್ರಮದಲ್ಲಿ ತೊಡಗ್ತೇನೆ. ಈಗ ನನಗೆ ಸಿಗುವಂತಹ ಒಂದು ಕಾಲಾವಕಾಶ, ಉದಾಹರಣೆಗೆ ನಾನು ಇವತ್ತು ಪೊಲೀಸ್ ಇಲಾಖೆಯಲ್ಲಿದ್ದರೂ ಕೂಡ ನಮ್ಮದೊಂದು ರೀತಿಯ ಬಿಡುವಿಲ್ಲದ ಒಂದು ಇಲಾಖೆ, ಬಿಡುವಿಲ್ಲದ ಒಂದು ಕೆಲಸ, 24 ಗಂಟೆಗಳ ಸೇವಾನಿರತವಾಗಿರ್ತಕ್ಕಂಥ ಒಂದು ಇಲಾಖೆ. ಈ ಇಲಾಖೆಯಲ್ಲಿ ನನಗೆ ಸಿಗುವಂತಹ ಕೆಲವೊಂದು ವಾರದ ವಿರಾಮ ಇರ್ಬೋದು ಅಥವಾ ಕೆಲವೊಂದು ಮಧ್ಯಾಹ್ನ ಊಟದ ವಿರಾಮ ಇರ್ಬೋದು ಅಥವಾ ಇನ್ನಿತರ ಕೆಲವೊಂದು ರಜೆಗಳು, ವಿಶೇಷವಾದಂಥ ಕೆಲವೊಂದು ರಜೆ ಇರ್ತದೆ. ಅದು ನಮಗಾಗಿ ಒಂದು ಸ್ವತಂತ್ರ ಒಂದು ತಿಂಗಳಿಗೆ ಇಷ್ಟು ಅಂತೇಳಿ 2-3 ದಿನದ ರಜೆ ಅಥವಾ ಬೇರೆ ಕೆಲವೊಂದು ರಜೆಗಳಿರ್ತದೆ, ವಾರದ ವಿರಾಮ. ಹೀಗೆ ಅದಲ್ಲದೆ ನಮ್ಮದು CL ಕಮಿಟೆಡ್, EL ಕೆಲವೊಂದು ಮೆಡಿಕಲ್ ಲೀವಲ್ಲಿ ಇರ್ತದೆ. ಇಂಥ ರಜೆಗಳು ನನಗೆ ಸಿಕ್ಕಿದಾಗ ಈ ರಜೆಯನ್ನೆಲ್ಲ ನಾನು ಒಂದು ವಿಶೇಷವಾಗಿ ಸಮಯವನ್ನು ಇದರಲ್ಲಿ ಇಟ್ಟುಕೊಂಡು ನಾನು ಅಂಗವಿಕಲರ ಪರವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸರ್ಕಾರ ಅಂಗವಿಕಲರಿಗಾಗಿಯೇ ಒಂದು ಅಂಗವಿಕಲ ಕಲ್ಯಾಣ ಇಲಾಖೆ ಅಂತೇಳಿ ಒಂದು ಸಪ್ರೇಟ್ ಒಂದು ಇಲಾಖೆಯನ್ನೇ ಇಟ್ಟಿದೆ.
ಆ ಇಲಾಖೆಯಲ್ಲಿ ಬಹಳಷ್ಟು ಯೋಜನೆಗಳು ಅದು ಅಂಗವಿಕಲರಿಗಾಗಿಯೇ ಮೀಸಲಿಟ್ಟಂಥ ಒಂದು ಇಲಾಖೆ ಆಗಿರ್ತದೆ. ಅಂಗವಿಕಲರಿಗಾಗಿಯೇ ಮೀಸಲಿಡುವಂಥ ಕೆಲವೊಂದು ಯೋಜನೆಗಳಿರ್ತದೆ. ಆ ಯೋಜನೆಗಳನ್ನೆಲ್ಲ ನಾನು ಯಾರಿಗೆ ಆ ಯೋಜನೆ ತಲುಪಿಸಬೇಕು ಅಂಥವ್ರನ್ನೆಲ್ಲ ಗುರುತಿಸಿ, ಈಗ ಅಂಗವಿಕಲ ಅಂದರೆ ಬಹಳಷ್ಟು ವಿಧ ಇದೆ. ಅಂಗವಿಕಲತೆಯಲ್ಲಿ ಕೆಲವೊಬ್ಬರಿಗೆ ಕಣ್ಣು ಕಾಣದಂಥ ವ್ಯಕ್ತಿ ಇರ್ತಾರೆ, ಹಾಗೆ ಕೈ ಕಾಲು ಹೀಗೆ ಬೇರೆ ಬೇರೆ ರೀತಿಯ ತೊಂದರೆಯಲ್ಲಿರ್ತಾರೆ. ಉದಾಹರಣೆಗೆ ಹೇಳುವುದಾದರೆ ವಿಶೇಷವಾಗಿ ಅದರಲ್ಲಿ ಬುದ್ಧಿಮಾಂದ್ಯರು, ಇವತ್ತು ನಾವು ದಾರಿಯಲ್ಲಿ ಅಲ್ಲಿ ಇಲ್ಲಿ ನೋಡಿ ಕೆಲವೊಂದು ರೀತಿಯ ಹಾಸ್ಯಾಸ್ಪದ ರೀತಿಯಲ್ಲಿ ನೋಡುವಂತಹ ವ್ಯಕ್ತಿಗಳು, ಅದು ಬುದ್ಧಿಮಾಂದ್ಯ ವ್ಯಕ್ತಿ ಇರ್ಬೋದು. ಅಂಗವಿಕಲತೆಯಲ್ಲಿ ಕೂಡ ಒಂದು ವಿಶೇಷವಾದಂಥ ವ್ಯಕ್ತಿಗಳು ಬುದ್ಧಿಮಾಂದ್ಯ, ಅಂಗವಿಕಲತೆ, ಹೀಗೆ ಬೇರೆ ಬೇರೆ ವಿಧದ ಅಂಗವಿಕಲರು ಇರ್ತಾರೆ. ಈಗ ಅವರಿಗೆ ಯಾವ ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಸರ್ಕಾರದ ಸೌಲಭ್ಯ ತೆಗೆಯುವಂಥ ಒಂದು ಅವಶ್ಯಕತೆ ಇದೆ, ನನ್ನಿಂದ ಯಾವ ರೀತಿಯ ಸೇವೆಯನ್ನು ಕೊಡುವಂಥ ಒಂದು ಅವಶ್ಯಕತೆ ಇದೆ ಅಂಥ ವ್ಯಕ್ತಿಗಳನ್ನು ನಾನು ಗುರುತಿಸಿ ಅವರಿಗೆ ಬೇಕಾದಂಥ ಏನು ಅವಶ್ಯಕತೆಯ ಸೇವೆ ಅವರಿಗೆ ಬೇಕಾಗ್ತದೆ ಅಂತ ಅದರ ಬಗ್ಗೆ ನಾನು ರೀತಿಯ ಸೇವೆಯಲ್ಲಿ ಮಗ್ನರಾಗಿ ಅವರಿಗೆ ಯಾವ ರೀತಿಯ ಸರ್ಕಾರದ ಇಲಾಖೆಯಿಂದ ಏನೇನು ಸಿಗ್ತದೆ ಅಂತ ಅವರ ಪರವಾಗಿ ನಾನು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಾನು ಪ್ರಾರಂಭಿಕವಾಗಿ ಇವರ ಬೆನ್ನ ಹಿಂದೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇವರ ಬೆನ್ನ ಹಿಂದೆ ರೀತಿಯ ಸೇವಾ ಕಾರ್ಯಗಳಿಗೆ ಇಳಿದಾಗ ನನ್ನ ಪರಿಸರದ ಕೆಲವೊಂದು ಯುವಕರು, ಬೆರಳೆಣಿಕೆಯ ಕೆಲವೊಂದು ಯುವಕರು ನನ್ನನ್ನು ನೋಡಿ ಬಹಳ ಸಂತೋಷಪಟ್ಟು ಅವರು ನನ್ನ ಬಳಿ ಬಂದು ಕೆಲವೊಂದು ಕೆಲಸ ಕಾರ್ಯಗಳಿಗೆ ನನಗೆ ಇನ್ನಷ್ಟು ರೀತಿಯ ಪ್ರೋತ್ಸಾಹವನ್ನು ನೀಡ್ತಾರೆ. ಅಲ್ಲಿ ಕೆಲವೊಂದು ಅದು ಆ ಕ್ರೀಡಾ ರೂಪದಲ್ಲಿರ್ಬೋದು ಅಥವಾ ಕೆಲವೊಂದು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ರಂಗ ಇರ್ಬೋದು, ಹೀಗೆ ಕೆಲವೊಂದು ಕ್ರಿಕೆಟ್ ಮ್ಯಾಚ್ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಅದರಿಂದ ಬರುವಂತಹ ಲಾಭಾಂಶವನ್ನು ಅವರಿಗೆ ಒದಗಿಸುವಂತಹ ಕೆಲವೊಂದು ಕೆಲಸ ಕಾರ್ಯಗಳಿಗೆ ನನ್ನ ಜೊತೆ ಬಂದು ಕೈ ಜೋಡಿಸಿ ಅವರು ಕೂಡ ಖುಷಿಪಟ್ಟು ನನ್ನ ಜೊತೆ ಕೈಯನ್ನು ಜೋಡಿಸಿ ಇವತ್ತು ಬಹಳ ಕೆಲಸ ಕಾರ್ಯವನ್ನು ನಾವು ಒಗ್ಗೂಡಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕೆಲಸ ಕಾರ್ಯವನ್ನು ಮೊದಲು ನಮ್ಮ ತಂದೆಯವರ ಕಾಲದಲ್ಲಿ ಪ್ರಾರಂಭಿಕವಾಗಿ ನೋಡಿದಾಗ ಅವರಿಗೊಂದು ರೀತಿಯ ಅಷ್ಟೊಂದು ಇಷ್ಟಪಡದಂಥ ಕೆಲಸ ಕಾರ್ಯ ಆಗಿತ್ತು. ತದನಂತರ ನಾನು ಈ ಕೆಲಸವನ್ನು ಮುಂದುವರಿಸಲೇ ಬಂದಾಗ ಸಮಾಜದಿಂದ ಕೆಲವೊಂದು ನನಗೆ ಪ್ರೋತ್ಸಾಹಗಳು, ಕೆಲವೊಂದು ಪತ್ರಿಕಾ ಮಾಧ್ಯಮ ಇರ್ಬೋದು ಅಥವಾ ಟಿ ವಿ ಮಾಧ್ಯಮ ಇರ್ಬೋದು, ನನ್ನನ್ನು ಕರೆಸಿ ಉತ್ತಮ ರೀತಿಯ ಗೌರವವನ್ನು ಕೊಡುವುದು ಅವರು ಕಂಡುಕೊಂಡಾಗ ಇದೊಂದು ಉತ್ತಮ ರೀತಿಯ ಸೇವೆ ಅಂತ ಹೇಳುತ್ತಾ ನನಗೆ ಮತ್ತಷ್ಟು ನನ್ನ ಬೆನ್ನ ಹಿಂದೆ ಪ್ರೋತ್ಸಾಹಕ್ಕಾಗಿ ನಿಂತರು ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ತಂದೆ ಮತ್ತು ತಾಯಿಯವರು, ನಮ್ಮ ಹಿರಿಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರು ಇದ್ದಂಥ ಕಾಲದಲ್ಲಿ ಅವರ ಕೈಯಲ್ಲಿ ಆಗುವಂತಹ ಕೆಲವೊಂದು ಸೇವೆಯನ್ನು ನಮಗೆ ಸೇವೆ ನೀಡಲು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಕುಟುಂಬದಲ್ಲೂ ಕೂಡ ಹಾಗೆ ನಾವು ನಮ್ಮ ಸಂಸಾರ, ನಮ್ಮ ಮನೆತನ ಅಂತೇಳಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಸಮಯದ ಅಭಾವ ಇರ್ತದೆ. ಅಂಥ ಕೆಲವೊಂದು ಸಮಯದ ಅಭಾವದಲ್ಲೂ ಕೂಡ ನಮ್ಮ ಕುಟುಂಬ ನಮಗೆ ನಮ್ಮ ಮನೆಯವರ ಕಡೆಯಿಂದ ಯಾವ ರೀತಿಯ ಸಹಕಾರ ಬೇಕು ಆ ರೀತಿಯ ಎಲ್ಲ ಸಹಕಾರ ನಮಗೆ ಇವತ್ತು ಸಿಗ್ತಾ ಇದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ನಾನು ಈ ನನ್ನ ಬಿಡುವಿನ ವೇಳೆಯನ್ನು ಇಂತಹ ಅಂಗವಿಕಲರಿಗಾಗಿ ಮೀಸಲಿಟ್ಟಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಸರಿ ಮನೆಗೆ ಬರುವಾಗ ಬಹಳ ಲೇಟಾಗಿರ್ತದೆ ಅಥವಾ ಮನೆಯಿಂದ ಬೆಳಿಗ್ಗೆ ಹೊರಡುವಾಗ ಬಹಳ ಮುಂಚಿತವಾಗಿ ಹೊರಡಿರ್ತೇನೆ. ಇಂಥ ಸಮಯದಲ್ಲೆಲ್ಲ ಕೆಲವೊಂದು ಸರಿ ಅವರಿಗೂ ಕೂಡ ರೀತಿಯ ಕಷ್ಟಗಳು ಬರ್ತದೆ. ಆದರೆ ಅಂಥ ಸಮಯದಲ್ಲೂ ಕೂಡ ಅವರು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಮುಂದೊಂದು ದಿನ ಆಶ್ರಮವೊಂದನ್ನು ನಿರ್ಮಿಸಿ ತನ್ನ ಬದುಕನ್ನು ಬುದ್ಧಿಮಾಂದ್ಯ ಅಂಗವಿಕಲರಿಗಾಗಿ ಮೀಸಲಿಡುವ ಉದ್ದೇಶವನ್ನು ಹೊಂದಿದ್ದಾರೆ. ಮಂಗಳೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಅಸೈಗೋಳಿಯ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬಶೀರ್ ಮಧ್ಯಾಹ್ನ ಊಟದ ವಿರಾಮದ ವೇಳೆ ಮಂಗಳೂರಿನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ, ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ಸರ್ಕಾರಿ ಕಚೇರಿಗಳು, ವೆನ್ಲಾಕ್ ಆಸ್ಪತ್ರೆ ಹಾಗೂ ವಿಕಲಚೇತಕರ ಕಲ್ಯಾಣ ಇಲಾಖೆ ಕಚೇರಿಗೆ ಸುತ್ತಾಡಿ ವಿಕಲಚೇತನರಿಗೆ ಬೇಕಾಗುವಂತಹ ಅರ್ಜಿಗಳು, ಗುರುತು ಪತ್ರ ಹಾಗೂ ಇತರ ದಾಖಲೆ ಪತ್ರಗಳನ್ನು ಪಡೆಯುವಲ್ಲಿ ಸಮಯವನ್ನ ವಿನಿಯೋಗಿಸುತ್ತಾರೆ. ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಸುಮಾರು 4 ಬಾರಿ ಸುತ್ತಾಡಬೇಕಾಗಿದ್ದು ವಿಕಲಚೇತನರಿಗೆ ಇದು ಕಷ್ಟ ಸಾಧ್ಯವಾದ ಕಾರಣ ಅವೆಲ್ಲ ಜವಾಬ್ದಾರಿಯನ್ನ ಬಶೀರ್ ಅವರೇ ಹೊತ್ತುಕೊಳ್ಳುತ್ತಾರೆ. ಇವತ್ತು ಸರ್ಕಾರ ಇವರಿಗಾಗಿ ಕೆಲವೊಂದು ಯೋಜನೆಗಳನ್ನೆಲ್ಲ ಮೀಸಲಿಟ್ಟಿದೆ. ಆದರೆ ಇವತ್ತು ನಿಜವಾಗಿಯೂ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಇದರ ಬಗ್ಗೆ ಹೆಚ್ಚಿನ ಅರಿವಿದೆ. ಇನ್ನೂ ಬಹಳಷ್ಟು ಜನ ಅಂದರೆ ನಾನಾ ಕಡೆ ಬಹಳಷ್ಟು ಜನ ಇದರ ಅರಿವಿಲ್ಲದೆ ಈ ಯೋಜನೆಯನ್ನು ಯೋಜನೆಯನ್ನು ಪಡೆಯದೆ
ಬಹಳಷ್ಟು ಒಂದು ಕಷ್ಟಕರವಾದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೆ ಇಂಥ ಅಂಗವಿಕಲರಿಗಾಗಿ, ಅದು ಉದಾಹರಣೆಗೆ ಕಣ್ಣು ಕಾಣದವರು ಇರ್ಬೋದು, ಅಥವಾ ಕಿವಿ ಕೇಳದಂಥವ್ರು ಇರ್ಬೋದು, ಅಥವಾ ಬಾಯಿ ಬಾರದಂತಹ ಅಂಗವಿಕಲರು ಇರ್ಬೋದು, ಇವರಿಗೆಲ್ಲ ಯಾವ್ಯಾವ ರೀತಿಯ ಸೌಲಭ್ಯವನ್ನು ಇವತ್ತು ಪಡೆಯಬಹುದು. ಅಂಥ ಸೌಲಭ್ಯವನ್ನು ಪಡೆಯಲು ಕೆಲವೊಂದು ಮಾಹಿತಿಗಳ ಕೊರತೆಯಿಂದ ಇವರು ದೂರ ಉಳಿದಿದ್ದಾರೆ. ಅಂಥವರು ಇವತ್ತು ಬಹಳಷ್ಟು ಜನ, ನಾವು ಇವತ್ತೊಂದು ಸೆನ್ಸಸನ್ನು ಮಾಡಿದರೆ ಬಹಳಷ್ಟು ಜನ ನಮ್ಮ ಕಣ್ಣ ಮುಂದೆ ನೋಡಲಿಕ್ಕೆ ಸಿಗ್ತಾರೆ. ಆದರೆ ಅಂಥ ವ್ಯಕ್ತಿಗಳನ್ನು ಆದಷ್ಟು ಮುಂದೆ ತಂದು ಅವರಿಗೆ ಈ ಒಂದು ಯೋಜನೆಯನ್ನು ತಲುಪಿಸುವಲ್ಲಿ ಗೊತ್ತಿದ್ದವರು ಆದಷ್ಟು ಮುಂದೆ ಬಂದು ಇವರಿಗೆ ಯೋಜನೆಯನ್ನು ತಲುಪಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಕಡೆಯದಾಗಿ ನಾನು ಇವತ್ತಿನ ಈ ವಿಶ್ವ ಅಂಗವಿಕಲ ಕಲ್ಯಾಣ ದಿನಾಚರಣೆಯ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ನಮ್ಮ ಎಲ್ಲ ವೀಕ್ಷಕ ಬಾಂಧವರು, ಹಾಗೆ ಯಾರೆಲ್ಲ ಈ ಟಿವಿಯ ಮುಂದೆ ಇವತ್ತು ನನ್ನ ವಿಕಲಚೇತನ ಬಂಧುಗಳು ಯಾರ್ಯಾರು ನೋಡ್ತಾ ಇದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶ್ವ ಅಂಗವಿಕಲ ಕಲ್ಯಾಣ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸುತ್ತಾ ವಂದನೆಗಳು. ಒಬ್ಬ ವಿಕಲಚೇತನರಿಗೆ ಸೌಲಭ್ಯ ದೊರಕಿಸಿಕೊಟ್ಟ ಬಳಿಕ ಇನ್ನೊಬ್ಬ ವಿಕಲಚೇತನರಿಗೆ ಸೌಲಭ್ಯ ದೊರಕಿಸಿಕೊಡಲು ಮತ್ತೆ ಓಡಾಟ, ಇದು ಇವರ ದಿನಂಪ್ರತಿಯ ದಿನಚರಿ. ಒಟ್ಟಿನಲ್ಲಿ ಅಂಗವಿಕಲರ ಶ್ರೇಯೋಭಿವೃದ್ಧಿಗೆ ಇವರ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾರೆ. ಇವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವಾ?